ತೆಲಂಗಾಣದ ವಾರಂಗಲ್ನಲ್ಲಿ ಬುಧವಾರ ರಾತ್ರಿ ಒಂದು ಭೀಕರ ದುರಂತ ನಡೆದಿತ್ತು. ಗರ್ಭಿಣಿ ಮಹಿಳೆ ಮತ್ತು ಆಕೆಯ ಇಬ್ಬರು ಪುಟ್ಟ ಹೆಣ್ಣುಮಕ್ಕಳು ಈಜುಕೊಳದಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದರು. ಮೊದಲಿಗೆ ಇದು ಆಕಸ್ಮಿಕ ಸಾವು ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಪೊಲೀಸರು ನಡೆಸಿದ ಒಂದೇ ಒಂದು ತನಿಖೆ ಆ ಪತಿಯ ಅಸಲಿ ಮುಖವನ್ನ ಬಯಲು ಮಾಡಿದೆ. ಹೆಂಡತಿ ಮಕ್ಕಳನ್ನ ಕಾಪಾಡಬೇಕಾದ ಪತಿಯೇ ತನ್ನ ಸಂಸಾರವನ್ನೇ ಈಜುಕೊಳಕ್ಕೆ ತಳ್ಳಿ ಮುಗಿಸಿಬಿಟ್ಟಿದ್ದಾನೆ. ಅಸಲಿಗೆ ಈ ಕೊಲೆಗೆ ಕಾರಣ ಏನು? ಆ ಕಿರಾತಕ ಇಂಥ ನಿರ್ಧಾರ ತಗೊಂಡಿದ್ದು ಯಾಕೆ? ಬನ್ನಿ ನೋಡೋಣ. ಮೃತರನ್ನ 26 ವರ್ಷದ ಫರ್ಹತ್ ಮತ್ತು ಆಕೆಯ ಮುದ್ದಾದ ಮಕ್ಕಳು ಅಂತ ಗುರುತಿಸಲಾಗಿದೆ. ಈ ಕುಟುಂಬಕ್ಕೆ ವಾರಂಗಲ್ ಖಮ್ಮಂ ಹೆದ್ದಾರಿ ಬಳಿ ಒಂದು ಈಜುಕೊಳ ಇತ್ತು. ಇದೇ ಅವರ ಆದಾಯದ ಮೂಲವೂ ಹೌದು. ಬುಧವಾರ ರಾತ್ರಿ ಫರ್ಹತ್ ಮತ್ತು ಮಕ್ಕಳು ಕೊಳದ ಬಳಿ ಹೋದಾಗ ಅಲ್ಲಿಯೇ ಈ ದುರಂತ ನಡೆದಿದೆ. ಪತಿ ಅಜರುದ್ದೀನ್ ಪೊಲೀಸರ ಹತ್ತಿರ ಹೋಗಿ ನನ್ನ ಹೆಂಡತಿ ಮಕ್ಕಳು ಆಕಸ್ಮಿಕವಾಗಿ ಕೊಳಕ್ಕೆ ಬಿದ್ದು ಸತ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ದ. ಆದ್ರೆ ಆತನ ಹೇಳಿಕೆಯಲ್ಲಿ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಪೊಲೀಸರಿಗೆ ಸಿಕ್ಕ ಮೊದಲ ಕ್ಲೂ ಅಂದ್ರೆ ಸಿಸಿಟಿವಿ. ಘಟನೆ ನಡೆಯೋಕೆ ಮುಂಚೆಯೇ ಈಜುಕೊಳದ ಕ್ಯಾಮೆರಾಗಳನ್ನ ಆಫ್ ಮಾಡಲಾಗಿತ್ತು. ಪತ್ನಿ ಫರ್ಹತ್ ಈಗ 3ನೇ ಮಗುವಿಗೆ ಗರ್ಭಿಣಿಯಾಗಿದ್ರು. ಆಕೆಗೆ ಮತ್ತೊಂದು ಹೆಣ್ಣು ಮಗು ಆಗೋದು ಅಜರುದ್ದೀನ್ಗೆ ಇಷ್ಟವಿರಲಿಲ್ಲ. ತನಗೆ ಗಂಡು ಮಗುವೇ ಬೇಕು ಅಂತ ಆತ ಹಠ ಹಿಡಿದಿದ್ದ. ಗರ್ಭಪಾತ ಮಾಡಿಸುವಂತೆ ಪತ್ನಿಯನ್ನ ಪೀಡಿಸುತ್ತಿದ್ದ. ಆಕೆ ಅದಕ್ಕೆ ಒಪ್ಪದಿದ್ದಾಗ ಇಡೀ ಸಂಸಾರವನ್ನೇ ಮುಗಿಸಲು ಆತ ಸಂಚು ರೂಪಿಸಿದ್ದ. ಮಕ್ಕಳ ಜೊತೆ ಪತ್ನಿಯನ್ನ ಈಜುಕೊಳಕ್ಕೆ ತಳ್ಳಿ ಕೊಲೆ ಮಾಡಿದ್ದಾನೆ ಅನ್ನೋದು ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಮಗಳ ಸಾವಿನಿಂದ ಕುಸಿದು ಹೋಗಿರೋ ಫರ್ಹತ್ ತಂದೆ ಅಲಿ ತನ್ನ ಅಳಿಯನ ಮೇಲೆ ದೂರು ನೀಡಿದ್ದಾರೆ. ಗಂಡು ಮಗುವಿನ ಹಂಬಲದಲ್ಲಿ ತನ್ನ ಮಗಳನ್ನೇ ಬಲಿ ತಗೊಂಡ ಅಜರುದ್ದೀನ್ ಈಗ ಪೊಲೀಸ್ ಅತಿಥಿಯಾಗಿದ್ದಾನೆ. 21ನೇ ಶತಮಾನದಲ್ಲೂ ಹೆಣ್ಣು ಮಗು ಬೇಡ ಅಂತ ಮಡದಿ ಮಕ್ಕಳನ್ನ ಕೊಲ್ಲುವ ಇಂಥ ಕ್ರೂರಿಗಳಿಗೆ ಎಂತಹ ಶಿಕ್ಷೆಯಾಗಬೇಕು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.